18 ವರ್ಷದಿಂದ ಇಲ್ಲಿ ಕೊರಗಜ್ಜನ ಒಂದು ಗರ್ಭಗುಡಿ ಇದೆ. ಅದರಿಂದಾಗಿ ಇಲ್ಲಿ ಒಂದು 2 ವರ್ಷದ ಹಿಂದೆ ಇವಾಗ ಒಂದು ತುಂಬ ಅಜ್ಜನ ಕಾರಣಕ್ಕೆ ಏನಿದೆ ಅಂತ ತೋರಿಸ್ಕೊಂಡು ಬರ್ತಿದ್ದೇನೆ. ಮತ್ತು ಇಲ್ಲಿ ನಾವು ಅಜ್ಜನ ಒಂದು ಯಾರು ಒಂದು ಎಲೆ ಅಡಿಕೆ ಇಟ್ಕೊಂಡು ಬೇಡ್ತಿದ್ದಾರೆ ಅವರಿಗೆಲ್ಲ ಫಲ ಕೊಡ್ತಿದ್ದೇನೆ. ಅದೇ ರೀತಿ ಮಕ್ಕಳಾಗದವರಿಗೆ ಮಕ್ಕಳಾಗ್ತಿದೆ ಮತ್ತು ಯಾರಿಗೆ ಮದುವೆ ಆಗ್ತಿಲ್ಲ ಅವ್ರಿಗೆ ಕೂಡ ಇಲ್ಲಿ ಮದುವೆ ಕೂಡ ಆಗಿದೆ. ಅದೇ ರೀತಿ ಈಗ ಮೊನ್ನೆ ತನಕ ಈ ತಿಂಗಳಲ್ಲಿ ಒಂದು 20 ದಿನ ಆಯಿತು ಒಬ್ಬರು ಬಂದುಬಿಟ್ಟು ನಮ್ಮಲ್ಲಿ ಅಜ್ಜನ ಒಂದು ಅಮಲಿಟ್ಟಿದ್ದೆ ನಾವು ಆರ್ಕೆದು, ಅದನ್ನ ಒಂದು 7 ದಿನ ಕಂಟಿನ್ಯೂ ಆಗಿ ಬಂದು ಕದಿತಿದ್ರು. ಅದೇ ರೀತಿ ನಾವು ಇಲ್ಲಿ ನಮ್ಮ ಕಮಿಟಿಯಲ್ಲಿ ಕೇಳುವಾಗ ಯಾರು ನಾವು ತೆಗೆದಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಕೇಳುವಾಗ ಮತ್ತೆ ನಾವು ಅಜ್ಜನಿಗೆ ಒಂದು ಅರಿಕೆ ಇಡುವ, ಮುಂದಕ್ಕೆ ಕೋಳ ಬೇಕಿದ್ರೆ ನಮಗೆ ನಡೆಸಿಕೊಡು, ಈ ಒಂದು ಯಾರು ಅಮಲು ತೆಗೆದುಕೊಟ್ಟಿದ್ರೆ ಅವ್ರನ್ನ ತೋರಿಸ್ಕೊಡು ಅಂತ ಒಂದು ಗುರುತ ತೋರಿಸ್ಕೊಡು ಅಂತ ಕೇಳಿದಾಗ ಅಜ್ಜ ನಮಗೆ ಒಂದು 7 ದಿನದಲ್ಲಿ ನಿಮಗೆ ಆ ಒಂದು ಅಮಲು ತೆಗೆದಂಥ ಜನ ನಾನು ಇಲ್ಲೇ ನಿಲ್ಲಿಸ್ಕೊಡ್ತೀನಿ, ಅದೇ ರೀತಿ ಇಲ್ಲೇ ಈ ಮಣ್ಣಿಗೆ ನಾನು ತರಿಸ್ಬಿಟ್ಟು ತಪ್ಪೊಪ್ಪಿಸುವಂಥ ಕೆಲಸ ಮಾಡಿಕೊಡ್ತೀನಿ ಅಂತ ಅಜ್ಜ ನೋಡಿದ. ಅದೇ ರೀತಿ ಆ ಮಾತೊಂದು ತಪ್ಪಿಲ್ಲ, ಅವನಿಗೆ 2 ಕಣ್ಣು ಬರೆದ ರೀತಿ ಆಯಿತು. ಮತ್ತು ಇನ್ನು ಅವನು ಬಂದು ಇಲ್ಲಿ ಮನೆಗೆ ಅಜ್ಜನಿಗೆ ಒಂದು ಕಾಯರ ದೊಣ್ಣೆ ಅಂತ ನಾವು ಹೇಳ್ತೀವಿ, ಆ ಒಂದು ದಂಟು ಮತ್ತೊಂದು ಗುಳಿಗನಿಗೆ ಒಂದು ಕೋಲಿ ಬೇಟ ಕೊಟ್ಟಿದ್ದಾರೆ. ಅದರಿಂದಾಗಿ ಈಗ ಕೊಟ್ಟ ಮೇಲೆ ಈಗ ಸ್ವಲ್ಪ ಸುಧಾರಿಸ್ತಿದ್ದಾರೆ. ಅದೇ ರೀತಿ ಇನ್ನೂ ಯಾರು ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ಕೈ ಹಾಕೋದು ಬೇಡ, ಮತ್ತು ಅಜ್ಜನ ಆಗಲಿ ಯಾವೊಂದೇ ಒಂದು ಗರ್ಭಗುಡಿಗೆ ಹೋಗ್ಬಿಟ್ಟು ಕೈ ಹಾಕೋದು ಬೇಡ ಅಂತ ಹೇಳ್ಕೊಂಡು ಈ ಚಾನಲ್